ತುಳುನಾಡ ದೈವಾರಾಧನೆ ಸಂರಕ್ಷಣಾ ವೇದಿಕೆಯಿಂದ ಈ ವೇದಿಕೆಯ ಸದಸ್ಯರಾಗಿರುವಂತಹ ಶ್ರೀಧರ್ ಕವತ್ತಾರ್ ಮುಲ್ಕಿ. ಸೊ ಇವರು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಸೊ ಅವರನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೇನೆ ಸರ್, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಹಾಗೇನೆ ಕಲಾವಿದರಾಗಿ ಮಾಧವ ಎಸ್ ಶೆಟ್ಟಿ ಬಾಳ, ಸೊ ಇವರು ಕೂಡ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಸೊ ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಇಬ್ಬರಿಗೂ ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ನೇರವಾಗಿ ಪ್ರಾರಂಭ ಮಾಡೋಣ. ಸೊ ಮೊದಲನೇದಾಗಿ ನಾನು ಶ್ರೀಧರ್ ಅವರ ಬಳಿ ಕೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸೊ ತಮ್ಮ ಅಳಲು ಮತ್ತು ತಮ್ಮ ದೂರ ಇರುವಂಥದ್ದು ದೈವಾರಾಧನೆ ಹಲವು ಅದರ ಮೂಲವನ್ನ ನಾವು ಕೆದಕ್ತಾ ಹೋದ್ರೆ ನಮಗೇನೆ ಅದರ ವಿಚಾರಗಳು ಸಿಗೋದಿಲ್ಲ, ಅಷ್ಟು ಆಳವಾದಂಥದ್ದು. ಆದರೂ ಕೂಡ ತಮ್ಮ ಅಳಲು ಅಥವಾ ತಮ್ಮ ದೂರುಗಳಿರುವಂಥದ್ದು ದೈವಾರಾಧನೆಯನ್ನ ಸಾರ್ವಜನಿಕ ವೇದಿಕೆಗಳಲ್ಲಿ ಮತ್ತು ಚಲನಚಿತ್ರಗಳಲ್ಲೆಲ್ಲ ಬಳಸ್ತಾ ಇದ್ದಾರೆ, ಇದರಿಂದ ದೈವದ ನಿಂದನೆ ಆಗ್ತಾ ಇದೆ ಅನ್ನುವಂಥ ಕೆಲವೊಂದು ದೂರುಗಳಿದೆ. ಸ್ಪಷ್ಟವಾಗಿ ತಮ್ಮ ಈಗ ಹೋರಾಟಗಳು ಯಾವ ವಿಚಾರವಾಗಿರುವಂಥದ್ದು ಅಂತ ಹೇಳಿ. ನಮ್ಮದು ಹೋರಾಟ ಅಂದರೆ ಈ ಸಿನಿಮಾ ಮತ್ತು ಧಾರಾವಾಹಿಗಳಲ್ಲಿ ದೈವಾರಾಧನೆ ತರುವುದು ದೊಡ್ಡ ತಪ್ಪು. ಒಂದು ವಿಚಾರದಲ್ಲಿ ತರಬಹುದು, ಯಾವ ರೀತಿ ತರಬಹುದು ಅಂದರೆ ಯಕ್ಷಗಾನ ರೀತಿಯಲ್ಲಿ ತರಬಹುದು. ನಮ್ಮ ದೈವಾರಾಧನೆಯಲ್ಲಿ ಕೊಡಿಯಡಿಯಲ್ಲಿ ಮಾಡುವಂಥ ಏನು ವಿಧಿವಿಧಾನಗಳಿವೆ ಅದನ್ನು ಬಳಸಬಾರ್ದು. ಅದನ್ನು ಬಳಸಿ ಮಾಡಿದರೆ ಅದು ತಪ್ಪೆ. ಅದು ಒಂದು ಕಡೆಯಿಂದ ಜಾತಿನಿಂದಲೇ ಆಗ್ತದೆ, ಇನ್ನೊಂದು ಕಡೆಯಿಂದ ದೈವಕ್ಕೆ ಅಪಮಾನ. ನಾವೊಂದು ದೈವದ ಕಲದಲ್ಲಿ ನೋಡಬೇಕಾದ್ರೆ ಒಂದು ಗಗ್ಗರವನ್ನು ಬಾಳೆ ಎಲೆಯಲ್ಲಿಟ್ಟು ಮತ್ತೆ ಸಿರಿಯನ್ನು ಬಾಳೆ ಎಲೆ ಇಟ್ಟು ಆ ನಂತರ ವೇಷಧಾರಿಯ ದೈವಕ್ಕೆ ನಿಂತವರು ಆ ಕೊಡಿಯಡಿಗೆ ಹೋಗಿ ಅಲ್ಲಿ ಮಧ್ಯಸ್ಥರನ್ನು ನುಡಿಕೊಟ್ಟ ನಂತರ ಅಲ್ಲಿ 10 ವರ್ಗದವರನ್ನ ಗಗ್ಗರದೀಪ ಅಂತ ಹೇಳುವಂಥದ್ದು ಇದೆ. ಅದನ್ನು ಮೀರಿ ಸಿನಿಮಾದಲ್ಲಿ ಮಾಡ್ತಾರೆ, ಮೈ ಮೇಲೆ ಬರೆಸುವಂತೆ ಹೀಗೆ ವರ್ತಿಸ್ತಾರೆ. ಇವರಿಗೆಲ್ಲ ಯಾರು ಮೈ ಮೇಲೆ ಬರುವುದು? ಹಾಗಾದ್ರೆ ಇನ್ನು ಕೆಲವರು ಅದರ ಬಗ್ಗೆ ಪುಸ್ತಕ ಬರೆಯಬಹುದು, ದೈವ ಇಲ್ಲ ಸುಳ್ಳು, ಇವರಿಗೆ ಮೈ ಮೇಲೆ ಬರಲಿಲ್ಲ, ಅಲ್ಲಿ ನೇಮದ ಕಾಲದಲ್ಲಿ ಕೋಲ ಕಟ್ಟುವವರಿಗೆ ಈ ರೀತಿ ಬರ್ತದೆ, ಹಾಗಾದ್ರೆ ಅದು ಸುಳ್ಳು ಅಂತ ನಾಳೆ ವಾದ ಮಾಡಬಹುದು. ಇವಾಗ ಕೆಲವರು ಅದರ ಹಿಂದೆ ವಾದ ಮಾಡಲಿಕ್ಕೆ ಶುರು ಮಾಡಿದ್ದಾರೆ, ಪುಸ್ತಕಗಳನ್ನು ಬರೆಯಲಿಕ್ಕೆ ಆರಂಭಿಸಿದ್ದಾರೆ. ನಮ್ಮ ತುಳುನಾಡಿನ ದೈವಗಳನ್ನ ಪುಸ್ತಕ ಮಾಡಲಿಕ್ಕೆ ಆರಂಭಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಏನಾಗಬಹುದು? ನಾವೊಂದು ಚಿಂತನೆ ನಮ್ದು ಹೋರಾಟ ವ್ಯಕ್ತಿಗಳ ಮುಂದೆಲ್ಲ. ಸಿನಿಮಾ ಮಾಡಲಿ, ನಾವು ಬೆಂಬಲಿಸ್ತೇವೆ, ಆದರೆ ದೈವಗಳನ್ನ ಪ್ರದರ್ಶನ ಮಾಡಬಾರ್ದು. ಅಲ್ಲ, ತಮ್ಮ ಮಾತಲ್ಲಿ 2 ಪಾಯಿಂಟ್ ಅನ್ನು ಗಮನಿಸಿದೆ. ಮೊದಲನೇದಾಗಿ ತಾವು ಒಂದು ಹೇಳ್ತೀರಾ ಜಾತಿ ನಿಂದನೆ ಆಗುತ್ತೆ ದೈವಾರಾಧನೆಯನ್ನ ಮಾಡೋದ್ರಿಂದ, ಇನ್ನೊಂದು ಹೇಳ್ತಾ ಇದ್ದೀರಾ ಗಗ್ಗರದ ಸಂದರ್ಭದಲ್ಲೂ ಕೂಡ ಆ ಒಂದು ಕ್ರಮವನ್ನ ಮಾಡ್ತಾರೆ ಅಂತೇಳಿ. ಆ ಗಗ್ಗರದ ಸಂದರ್ಭದಲ್ಲಿ ಇರುವಂತಹ ನುಡಿಕಟ್ಟನ್ನು ಒಮ್ಮೆ ಗಮನಿಸಿದ್ರೆ ನೂರುಪಾಲು, ನೂರ್ದಾಲು, ಸಾರಾಳು ಅಂದ್ರೆ 3 ಸಮುದಾಯವ ಅಂದ್ರೆ ಎಲ್ಲರೂ ಕೂಡ ಸೇರಿದಂತಹ ಜನರ ಸಮ್ಮುಖದಲ್ಲಿ ಗಗ್ಗರವನ್ನು ಧರಿಸ್ತಾರೆ ದೈವದ ಆವಾಹನೆ ಸಂದರ್ಭದಲ್ಲಿ. ಅಂದ್ರೆ ಎಲ್ಲ ಜಾತಿಯವರನ್ನು ಕೂಡ ಒಟ್ಟಾಗಿ ಸೇರಿಸ್ತಾರೆ. ಆದ್ರೆ ತಾವಲ್ಲಿ ಜಾತಿ ನಿಂದನೆ ಅನ್ನುವಂಥ ವಿಚಾರವನ್ನ ಎತ್ತಿದ್ರೆ ಅದು ಯಾವ ತರ? ಜಾತಿ ನಿಂದನೆ ಅಂದ್ರೆ ದೈವ ಕಟ್ಟುವಂಥದ್ದು 3 ಜಾತಿ. ಒಂದು ನಲಿಕೆ, ಪರವ, ಪಂಬದ ಸಮುದಾಯ. ಅದು ಹಿಂದಿನಿಂದ ಬಂದದ್ದು, ಅದು ಏನು ಹೊಸತಲ್ಲ, ಈಗ ಕ್ರಿಯೇಟ್ ಆಗಿರುವಂಥದ್ದಲ್ಲ, ಹಿಂದಿನಿಂದ ಬಂದದ್ದು. ಇವಾಗ ಎಲ್ಲರೂ ಆರಂಭಿಸಿದ್ದಾರೆ. ಅಂದ್ರೆ ಎಲ್ಲರೂ ಸಿನಿಮಾದಲ್ಲಿ, ನಾಟಕಗಳಲ್ಲಿ ಎಲ್ಲರೂ ವೇಷ ಹಾಕೊಂಡು, ಸಿರಿ ಹಾಕೊಂಡು, ಅಣಿ ಹಾಕೊಂಡು, ಅದನ್ನು ಮುಗ ಏರ್ಕೊಂಡು ಎಲ್ಲ ದೈವದ ಕಲದಲ್ಲಿ ಏನು ನೀತಿ ನಿಯಮಗಳಿದೆಯೋ ಅದನ್ನೆಲ್ಲ ಸಿನಿಮಾದಲ್ಲಿ ತೋರಿಸ್ತಾರೆ. ಅದಕ್ಕೆ ನಮ್ದು ವಿರೋಧನೆ ಯಾವತ್ತು ಕೂಡ. ಅದು ಅಲ್ಲಿ ಬಳಕೆ ಆಗಬಾರದು. ದೈವಾರಾಧನೆ ಬಳಸುವಂಥ ವಸ್ತುಗಳೇನು, ಅದು ದೈವಾರಾಧನೆ ಕೊಡಿಯಡಿಯಲ್ಲಿ ಇರಬೇಕು ಹೊರತು ಅದು ಅದಿನದ ಹೊರಗೆ ಬಂದಾಗ ಅದು ಒಂದು ಅಪಹಾಸ್ಯ ಆಗ್ತದೆ. ನಮಗೂ ಅದು ಅಪಹಾಸ್ಯ ಆಗ್ತದೆ. ಯಾಕಂದರೆ ನಾವೊಂದು ಕುಲಕಸುಬು ಅಂತ ನಮ್ಮ ಹಿರಿಯರು ಮಾಡ್ತಾ ಇದ್ದಾರೆ, ಅದನ್ನು ನಾವು ಗೌರವಿಸ್ತೇವೆ. ಇವಾಗ ನೋಡಿ, ನಾಳೆ ದಿನಗಳಲ್ಲಿ ಹೇಳ್ಬೋದು ಅವರನ್ನು ಕರೆಯುವ ಸಿನಿಮಾ ನಟರಲ್ಲೂ ಒಳ್ಳೆ ನೇಮ ಮಾಡ್ತಾರೆ, ಅವರನ್ನು ಕರೆಯುವ. ಈ ಸಲ ನಲಿಕೆ ಪಂಬದ ಪರಬೇಡ, ಅವರನ್ನು ಕರೆಯುವ. ಹಾಗಾದರೆ ನಾಳೆ ದಿನ ಅವರನ್ನು ತಂದು ಕೊಡಿಯಡಿಯಲ್ಲಿ ನೇಮ ಕಟ್ಟಿಸ್ತಾರಾ? ಒಂದು ವಿಚಾರಣೆ. ನಂತರ ಕೆಲವೊಂದು ವಿಚಾರಗಳು ನಮಗೆ ಬಂದಾಗ ಮೊನ್ನೆ ನಾನು ಬೆಂಗಳೂರು ಕಡೆಯಿಂದ ನೋಡಿದೆ. ಪಂಜುರ್ಲಿ ಮತ್ತು ಇನ್ನೂ 2 ದೈವಗಳನ್ನು ಹಿಂಬದಿಯಿಂದ ನಿಲ್ಲಿಸಿ 3 ಹೆಣ್ಣು ಮಕ್ಕಳು ಹೆದೆಯ ಭಾಗವನ್ನು ಹೀಗೆ ಮಾಡಿ ಕುಣಿಯುವಂಥದ್ದು. ಅಲ್ಲಿ ನೋಡಿ ಒಂದು ಅಪಹಾಸ್ಯ ದೈವಕ್ಕೆ. ಅದಕ್ಕೆ ಇವರು ಜವಾಬ್ದಾರಿ ನಿಲ್ತಾರಾ? ಅವರು ನಿಲ್ಲುವುದಾದರೆ ಇವತ್ತು ದಿನಗಳಲ್ಲಿ ಟಿಕ್ಟಾಕ್ ಮಾಡ್ತಾರೆ, ರೀಲ್ಸ್ ಮಾಡ್ತಾರೆ, ಬೇರೆ ಬೇರೆ ದೇಶಗಳಲ್ಲಿ, ಊರುಗಳಲ್ಲಿ ಆ ದೈವವನ್ನು ನಿಂದಿಸ್ತಾರೆ. ಇವರು ಯಾರಾದರೂ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಾ? ಅದು ತಪ್ಪು. ಅವರ ವಿರುದ್ಧವಾಗಿ ಹೋರಾಟ ಮಾಡಲಿ, ನಾವು ನಮ್ಮ ಹೋರಾಟವನ್ನು ಹಿಂದೆ ತಗೊಳ್ತೇವೆ, ನಾವು ನಿಲ್ತೇವೆ. ಅಂದ್ರೆ ಅವರಿಗೆ ಹೋರಾಟ ಮಾಡಿಲ್ಲ ಅಂತ ಹೇಳಿ ತಮ್ಮ ವಿರೋಧ ಅಷ್ಟೇ. ಹೋರಾಟ ಸಿನಿಮಾದಲ್ಲಿ ಅದನ್ನು ಮಾಡಬಾರ್ದು. ದೈವವನ್ನ ಸಿರಿ ಗಗ್ಗ ಅದನ್ನು ಬಳಸದೆ ಯಾವುದೊಂದು ಆಧಾರಿತ ಕಥೆಯನ್ನು ತೋರಿಸಲಿ. ದೈವ ಇದೆ, ತುಳುನಾಡಿನಲ್ಲಿ ದೈವ ಇದ್ದದ್ದು ಸತ್ಯ, ಇದರನ್ನು ಭಕ್ತಿಯನ್ನು ತೋರಿಸುವಂಥದ್ದು, ಜನಗಳಿಗೆ ಮುಟ್ಟಿಸುವಂಥ ವಿಚಾರವನ್ನ ಮಾಡಲಿ. ಅದನ್ನ ಬಿಟ್ಟು ದೈವಾರಾಧನೆ ಮಾಡಿಕೊಂಡು ಅವರ ಮೈ ಮೇಲೆ ಬರೆಸುವಂತೆ ನಟನೆ ಮಾಡಿ ಯಾವುದೇ ಒಂದು ನುಡಿಗಟ್ಟಿ ಇಲ್ಲದೆ ಅದು ಹೇಗೆ ಬರುವುದು? ನಮ್ಮ ದೈವಾರಾಧನೆಯಲ್ಲಿ ನುಡಿಗಟ್ಟು ಕೊಡದೆ ಯಾವ ಭೂತವು ಮೈ ಮೇಲೆ ಬರುವಂಥದ್ದಿಲ್ಲ, ಎಲ್ಲೂ ಇಲ್ಲ.
ಈ ಸಿನಿಮಾ ನಾಟಕಗಳಲ್ಲಿ ಹೇಗೆ ಮೈ ಮೇಲೆ ಬರುವುದು? ಅಲ್ಲ, ಅಲ್ಲಿ ಎಲ್ಲೂ ಕೂಡ ಮೈ ಮೇಲೆ ಬರುವಂತದ್ದು, ಆವೇಶ ಆಗುವಂತದ್ದು ಇಲ್ಲ, ಬರೀ ಅದೊಂದು ಅಲ್ಲ ಆಮೇಲೆ ನೋಡಿ ಕಾಂತಾರ ಸಿನಿಮಾದಲ್ಲಿ ಕೊನೆಯ ಬಾರಿ ಮೈ ಮೇಲೆ ಬರುವಂತದ್ದು ಕರ್ಸಲೆಗಳನ್ನ 3 ಸಲ ತಿರುಗಿಸಿ ನೆಲಕ್ಕೆ ಊರುವಂತದ್ದು, ಅದು ದೈವದ ಕೆಲದಲ್ಲಿ ಇಲ್ಲ, ಅದು ದೊಡ್ಡ ಅದು ದೋಷ. ಅದು ಗಗ್ಗರ ಇದು ಕರ್ಸಲನ ಆಯುಧವನ್ನು ನೆಲಕ್ಕೆ ಊರುವಂತದ್ದು ಅದು ದೊಡ್ಡ ದೋಷದ ವಿಚಾರ. ಖಂಡಿತ ದೈವದ ಕಳದಲ್ಲೂ ಕೂಡ ಅಷ್ಟೇ ಕೆಳಗೆ ಮುಟ್ಟುವಂತ ಅದು ಹಿಂದಿನ ಕಾಲದಲ್ಲಿ ನಮ್ಗೊಂದು ಅಜ್ಜ ಹೇಳಿದ್ರು, ಸರ್ವನಾಶ ಆಗಿ ಹೋಗಿ ಅಂತ ಊರಿದ್ರೆ ಮಾತ್ರ ಅದು ಊರ್ಲಿಕ್ಕೆ, ಇಲ್ಲವಾದಲ್ಲಿ ಊರ್ಲಿಕ್ಕಿಲ್ಲ. ಕೆಲವೊಂದು ಜಾಗದಲ್ಲಿ ಇದ್ದದ್ದು ಹಿಂದಿನ. ಆದ್ರೆ ಸಿನಿಮಾದಲ್ಲಿ ಆ ರೀತಿ ತೋರಿಸಿದ್ದಾರೆ. ಒಂದನೇ ಅದು ಒಂದು. ಎರಡನೇ ಒಂದು ಚಪ್ಪಲಿ ಹಾಕೊಂಡು ಗುಲಿಗನ ಎದೆಗೆ ಬಡಿಯುವಂಥದ್ದು. ಮೂರನೇ ಪಾಯಿಂಟ್ ಬೇ ಅಂತ ಶಬ್ದ. ಒಬ್ಬ ನೇಮ ಕಟ್ಟುವವನಿಗೆ ಮನೆಯಲ್ಲಿ ಬೇ ಅಂತ ಶಬ್ದ ಬಳಸಲಿಕ್ಕಿಲ್ಲ, ಇಳಿಸುಡಿ ತಾಗ್ಲಿಕ್ಕಿಲ್ಲ. ಅವನೊಂದು ದೈವಾರಾಧನೆಗೆ ಹೋಗುವಾಗ ಮೀನು ಕೂಲಿ ಎಲ್ಲ ತಿನ್ನಲ್ಲ, ಅವನು ಅಷ್ಟೊಂದು ಪ್ರಸಿದ್ಧವಾಗಿರ್ತಾನೆ. ಸೊ ಇದೆಲ್ಲ ವಿಚಾರಗಳು ತಾವು ಸಿನಿಮಾದಲ್ಲಿ ಕಂಡಿರುವಂಥದ್ದು. ಸೊ ಇದರಿಂದಾಗಿ ತುಳುನಾಡಿನ ದೈವಾರಾಧನೆಗೆ ಕಳಂಕ ಆಗ್ತದೆ, ನಿಂದನೆ ಆಗ್ತಾ ಇದೆ ಅನ್ನುವಂಥದ್ದು ತಮ್ಮ ದೂರು. ಸೊ ಹಾಗಾಗಿ ಇನ್ನು ಮುಂದಕ್ಕೆ ಇಂತಹ ಸಿನಿಮಾಗಳು ಅಥವಾ ಈ ರೀತಿಯಾದಂಥ ಪ್ರದರ್ಶನಗಳು ಬರಬಾರದು ಅನ್ನುವಂಥದ್ದು ದೈವಾರಾಧನಾ ಸಂರಕ್ಷಣಾ ವೇದಿಕೆಯಿಂದ ಇರುವಂತಹ ಒಂದು ದೂರುಗಳು. ಎಸ್ ಮಾಧವ್ ಸರಿ, ಸಿನಿಮಾಗಳಲ್ಲಿ ಬಳಸಬಾರದು ದೈವಾರಾಧನೆ ಅನ್ನುವಂಥದ್ದು, ಅದು ನಮ್ಮ ನಂಬಿಕೆ ಅಥವಾ ಸಂಸ್ಕೃತಿ, ಅದು ಏನಿದೆ ಆ ಕಟ್ಟುಕಟ್ಲೆ ಏನಿದೆ ಅದನ್ನ ಕೊಡಿಯಡಿಯಲ್ಲೇ ಆಚರಣೆ ಮಾಡಿದ್ರೆ ಚಂದ, ಅದನ್ನ ಬಿಟ್ಟು ಪ್ರಚಾರಕ್ಕೋಸ್ಕರನೂ ಹಣಕ್ಕೋಸ್ಕರನೂ ಬಳಸ್ತಾ ಇದ್ದಾರೆ ಸಿನಿಮಾದಲ್ಲಿ ಅನ್ನುವಂಥದ್ದು ಅವರ ದೂರುಗಳು. ಏನು ಹೇಳ್ತೀರಾ ಅಂತ ನೋಡಿ, ಮಾನ್ಯವರು ನಮ್ದು ಕವತಾರವರು ಹೇಳಿದಾಗೆ ದೈವದ ಆರಾಧನೆ ಅಂತ ಹೇಳಿದ್ರೆ ದೈವವನ್ನು ನಂಬಿದವರು ಮತ್ತೆ ಅದನ್ನು ಆರಾಧಿಸಿ ನಾವು ಕೂಡ ಆರಾಧಕರೇ ಅದರದ್ದು. ಖಂಡಿತ ನಾವು ಕೂಡ ಒಂದು ಗುತ್ತು ಮನೆ ತಂದವರು ಅಂತ ಹೇಳಿದ್ರೆ ದೈವವನ್ನು ನಾವು ನಂಬಿದವರು, ನಾವು ಆರಾಧಿಸುವವರೇ. ಯಾಕಂತ ಹೇಳಿದ್ರೆ ಈಗ ಅವರು ಹೇಳ್ತಾರೆ ಅದು ನಾವೇ ಆರಾಧಕರು ಅಂತ, ಅದು ತಪ್ಪು, ನಾನು ಅದಕ್ಕೆ ಒಪ್ಪುದಿಲ್ಲ. ನಾವು ಆರಾಧಕರು ಅಂತ ಹೇಳಿದ್ರೆ ಇವರದ್ದು ನಮ್ಮದು ಜಾತಿಯವರೇ ಕಟ್ಟಬೇಕು ಅಥವಾ ನಮ್ಮ ಜಾತಿಯವರೇ ಮಾಡಬೇಕು, ಅದಕ್ಕೆ ನಂದು ಆಕ್ಷೇಪ ಅಲ್ಲ. ಆದರೆ ಸಂವಿಧಾನದಲ್ಲಿ ಈಗ ಮೊದಲು ಕುಲಕಸಬು ಅಂತ ಇತ್ತು, ಕುಲಕಸಬು ಅಂತ, ಇಂಥವರೇ ಮೂರ್ತಿ ಮಾಡಬೇಕು, ಇಂಥವರೇ ಇದು ಬಟ್ಟೆ ಒಗಿಬೇಕು, ಇಂಥವರೇ ಕೊಡಿಯಡಿ ಹಾಕಬೇಕು, ಇಂಥವರೇ ವಾಲಗಬೇಕು ಅಂತ ಇತ್ತು. ಇವಾಗ ಆ ಜನಗಳಿಲ್ಲ. ಮತ್ತೆ ದೈವಾರಾಧನೆಯಲ್ಲಿ ಕೇವಲ ಅದು ಇವರಿಗೆ ಸೀಮಿತ ಮಾತ್ರ ಅಲ್ಲ, ನಮಗೆ ಕೂಡ ಸೀಮಿತವೇ ಅದು. ಯಾಕಂತ ಹೇಳಿದ್ರೆ ವಾಲಗದ ಹೋಗಬೇಕು, ಕೊಡಿ ಅಡಿ ಹಾಕಿ ಹೋಗಬೇಕು, ಇವ ಜೀಟಿಗೆ ಅಡಿ ಹೋಗಬೇಕು, ಎಲ್ಲರೂ ಬೇಕು, ಎಲ್ಲರೂ ಸೇರಿದ್ರೆ ಮಾತ್ರ ಅದು ದೈವಾರಾಧನೆ ಆಗುದಲ್ಲದೆ ಕೇವಲ ಒಂದು ಜಾತಿಯಿಂದ ಮಾತ್ರ ಅದು ದೈವಾರಾಧನೆ ಖಂಡಿತ ಆಗುದಿಲ್ಲ. ಮತ್ತೆ ಇವರು ಹೇಳ್ತು ಒಪ್ಪಿಕೊಳ್ತೇನೆ ನಾನು, ಶುದ್ಧತೆಯಲ್ಲಿ ಇರಬೇಕು, ಅದು ದೈವ ಕಟ್ಟುವವರು ಶುದ್ಧತೆಯಲ್ಲಿ ಇರಬೇಕು ಅಂತ. ಎಷ್ಟು % ಶುದ್ಧತೆಯಲ್ಲಿ ಇರಬೇಕಂತ ಅವರು ಹೇಳಬೇಕು. ನಾವು ನಮ್ದು ಒಂದು ಕೋಲ ಮಾಡಿಸಿದ್ದೇವೆ, ನಮ್ದು ಒಂದಲ್ಲ, ನಮ್ಮ ಕುಟುಂಬದಲ್ಲಿ ಆಗ್ತದೆ, ನಾವೆಲ್ಲ ಆಗ್ತದೆ. ಒಂದು ಸಲ ನಮ್ದೊಂದು ಇವರದು ಗುಳಿಗನ ಕೋಲ ಇತ್ತು. ಗುಳಿಗನ ಕೋಲ ಎಲ್ಲ ಬಂದಿದ್ದಾರೆ, ವಾಲಗದವರು ಬಂದಿದ್ದಾರೆ, ಎಲ್ಲ ಬಂದಿದ್ದಾರೆ. ರಾತ್ರಿ 12 ಗಂಟೆ ಮೇಲೆ ಕೋಲ ಬರ್ಲಿಕ್ಕೆ ಅಲ್ಲಿ ಕೋಲದ ಬರ್ಲಿ ಅಂತ ಹುಡ್ಕೊಂಡು ಹೋಗುವಾಗ ಅವ ಟೈಟ್ ಆಗಿ ಮಲಗಿದ್ದಾನೆ. ಸೆಕೆಂಡ್ ಟೈಮ್ ಬಂದವ, ಮತ್ತೊಮ್ಮೆ ಒಬ್ಬ ಬಂದವ, ಅವ ಕೋಲಕ್ಕೆ ಬಂದಿದ್ದಾನೆ. ಕೋಲಕ್ಕೆ ಅರದಲ್ಲಿ ಹಾಕ್ಲಿಕ್ಕೆ ಹೇಳಿಸುವಾಗ ಅವ ಹೇಳುದಿಲ್ಲ. ಶುದ್ಧತೆ ಬೇಕಾದ್ರೆ ನಾನು ಒಪ್ಪುದಿಲ್ಲ ಅಂತಲ್ಲ, ಆದರೆ ಎಲ್ಲವನ್ನು ನಾವು ಕೂಲಂಕುಷವಾಗಿ ನೋಡುವಾಗ ಅದು ಕೇವಲ ಇವರ ಒಂದು ಜಾತಿಗೆ ಮಾತ್ರ ದೈವಾರಾಧನೆ ಸೀಮಿತ ಅಂತ ಅದರಲ್ಲಿ ಪ್ರೊಟೆಸ್ಟ್ ಮಾಡೋದ್ರಲ್ಲಿ ಅರ್ಥ ಇಲ್ಲ. ನಾವು ಕೂಡ ಈಗ ದೈವವನ್ನು ನಂಬಿದವರಿದ್ದೇವೆ, ಗುತ್ತುಬರ್ಕೆಯವರಿದ್ದೇವೆ, ನಮಗೆ ಕೂಡ ಅದರ ಮೇಲೆ ಭಯ ಭಕ್ತಿ ಅಪಾರ ಉಂಟು ನಮಗೆ ಕೂಡ. ಆದರೆ ಅದಕ್ಕೆ ಕೂಡ ವಿರೋಧ ಮಾಡ್ತೇವೆ. ಆದರೆ ಸಿನಿಮಾದಲ್ಲಿ ನಾಟಕದಲ್ಲಿ ಬಂದದ್ರಲ್ಲಿ ಎಲ್ಲಿ ದೈವದ ಕೋಲ ಕಡಿಮೆ ಆಗಿದೆ ಅಥವಾ ಎಲ್ಲಿ ಹರಿಕೆ ಕೊಡೋದು ಕಡಿಮೆ ಆಗಿದೆ, ಎಲ್ಲಿಯ ಜಾತ್ರೆ ಕಡಿಮೆ ಆಗಿದೆ ಅನ್ನೋಂಥ ಪ್ರಶ್ನೆ ಎಲ್ಲಿ ಕೂಡ ಕಡಿಮೆ ಆಗಲಿಲ್ಲ ಅದಕ್ಕೆ. ಓಕೆ, ತಮ್ಮ ಮಾತಿನ ಪ್ರಕಾರ ಈಗ ಪ್ರಸ್ತುತ ದೈವಾರಾಧನೆಗೆ ನಿಂದನೆ ಆಗಿದೆ ಅಂತ ಹೇಳಿ ಪ್ರತಿಭಟಿಸ್ತಾ ಇರುವವರು ದೈವದ ನರ್ತಕರು, ಬೇರೆ ದೈವವನ್ನ ಆರಾಧನೆ ಮಾಡುವಂತ ಭಕ್ತರು ಮುಂದೆ ಬರ್ತಾ ಇಲ್ಲ ಅನ್ನುವಂಥ ತಮ್ಮ ವಾದ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ.